ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೊಳಪಟ್ಟ ಇತಿಹಾಸ ಪ್ರಸಿದ್ಧ ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರದಲ್ಲಿ ನೂತನ ಜ್ಞಾನ ಮಂದಿರದ ಲೋಕಾರ್ಪಣಾ ಸಮಾರಂಭ ನಡೆಯಿತು. ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಶ್ರೀಮತಿ ವಿಜಯಲಕ್ಷ್ಮಿ ಸುಜೀರುಗುತ್ತು ಸಂಜೀವ ಚೌಟ ಸಭಾಂಗಣವನ್ನು ಉದ್ಘಾಟಿಸಿದರು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಯಜ್ಞ ಮಂಟಪ ಹಾಗೂ ಜ್ಞಾನ ಮಂದಿರ ಸಮುದಾಯ ಭವನವನ್ನು ಉದ್ಘಾಟಿಸಿದರು. ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಅರ್ಚಕರ ವಿಶ್ರಾಂತಿ ಗೃಹ, ನೈವೇದ್ಯ ಕೊಠಡಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಕಚೇರಿಯನ್ನ ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಈಶ್ವರ ಪ್ರತಿಮೆಯನ್ನ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ಹಾಗೂ ಕೆ ರವೀಂದ್ರ ಕಂಬಳಿಯವರು ಜ್ಞಾನ ಮಂದಿರದ ದ್ವಾರದ ಬಳಿಯ ಗಜ ಪ್ರತಿಷ್ಠೆಯನ್ನ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಕೇಶವಾನಂದ ಭಾರತಿ ಮಹಾಸ್ವಾಮಿ ದೀಪ ಪ್ರಜ್ವಲಿಸಿದ್ರು. ಬಳಿಕ ಆಶೀರ್ವಚನ ನೀಡಿ ದೇವರು ಸರ್ವಾಂತರ್ಯಾಮಿ, ದೇವರಿಗೆ ದೇವಸ್ಥಾನದ ಅಗತ್ಯವಿಲ್ಲ, ನಮ್ಮ ಅನುಕೂಲಕ್ಕಾಗಿ ದೇವಸ್ಥಾನವನ್ನ ನಿರ್ಮಾಣ ಮಾಡುತ್ತೇವೆ, ದೇವರಿಗೆ ಅಲಂಕಾರದ ಅಗತ್ಯವಿಲ್ಲದೆ ಇದ್ರೂ ಕೂಡ ದೇವರಿಗೆ ಮಾಡಿದ ಅಲಂಕಾರ ನಮ್ಮ ಹೃದಯಕ್ಕೆ ಮುಟ್ಟುತ್ತದೆ, ಚಿತ್ತಕ್ಕೆ ಆನಂದವನ್ನ ನೀಡುತ್ತದೆ ಎಂದರು. ಅದನ್ನು ಪಡೆದು ಕೃತಾರ್ಥರಾಗಿ ಹಿಂದಿರುತ್ತಾರೆ. ಅವರಿಗೆ ಒಂದು ರೀತಿಯ ಅನುಕೂಲ ಒದಗುವ ಹಾಗೆ ವಿಶೇಷವಾದಂತಹ ಅನ್ನ ಪ್ರಸಾದವನ್ನು ನೀಡುವಾಗ ಉತ್ತಮವಾದಂತಹ ಪ್ರದೇಶದಲ್ಲಿ ನೀಡಿ ಅವರು ಆ ಪ್ರಸಾದವನ್ನು ಸ್ವೀಕರಿಸಿ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಭಾರತ ವಿಶ್ವದ ನಂದಾದೀಪವಿದ್ದಂತೆ, ಆಧ್ಯಾತ್ಮವೇ ಅದರ ತಿರುಳು, ದೇವಸ್ಥಾನಕ್ಕೆ ತಮ್ಮ ಗಳಿಕೆಯ ಪಾಲನ ಕೊಡುವ ಭಕ್ತರು ಅಭಿನಂದನಾರ್ಹರು ಎಂದರು. ಕರೆಯದೇ ಬರುವುದಿಲ್ಲ. ಆ ಹೋಗುವ ಕೈಯಿಂದ ಬಂಡೆಕಲ್ಲು ಆ ಕಲ್ಲು ಮೂರ್ತಿ ದೇವರ ಇದು ದೇವತ್ವ ದುಡ್ಡಿನ ಹೆಚ್ಚಾಗಿದ್ದರಿಂದ ಈ ವಿಷಯದಲ್ಲಿ ನಾವು ಮಾತ್ರ ದೇವತ್ವ ದುಡ್ಡಿನ ಸಾಧ್ಯತೆ ಆಗ್ತದೆ. ಈ ಬರುವುದ ಒಂದು ರೇಸಿ ನಿಂತಲ್ಲಿ ಸೇವಾ ಕಾರ್ಯ ಮಾಡ್ಕೊಳ್ಳೋದಾಗ ಭಗವಂತ ಸಂಪತ್ತು ಕೊಟ್ಟರೆ ದಾಯಿಕೆಯಿಂದ ಜ್ಞಾನ ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಈ ದೇಶದ ಸಾರ್ವಭೌಮತೆ ಉಳಿಯಬೇಕಾದ್ರೆ ಸಾಮರಸ್ಯ ಉಳಿಯಬೇಕು, ಭಗವಂತನ ಈ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಬದುಕಬೇಕು ಎಂದರು. ಸಾಂಕ್ರಾಮಿಕ ರೋಗದಿಂದ ಜಗತ್ತು ತಲ್ಲಣವಾಗಿದೆ, ಪ್ರಕೃತಿಯ ಮೇಲಿನ ಆಕ್ರಮಣದಿಂದ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಂದ ಅವರು ನಂದಾವರದಲ್ಲಿ ಲೋಕಾರ್ಪಣೆಗೊಂಡ ಜ್ಞಾನ ಮಂದಿರದಲ್ಲಿ ಭಜನೆ, ಸತ್ಸಂಗದಂತಹ ಕಾರ್ಯಕ್ರಮಗಳು ನಡೆಯಲಿ ಎಂದು ಆಶಿಸಿದ್ರು. ಒಂದು ಕಡೆ ಧಾರ್ಮಿಕ ಮೌಲ್ಯಗಳು ನಮ್ಮ ಮುಂದಿನ ಪೀಳಿಗೆಗೆ ಓದಲು ಅದರ ಮುಂದಿನ ಪೀಳಿಗೆಯ ಜೀವನ ಭವಿಷ್ಯ ಓದಲು ಭಯದವಾದ ಎರಡನೇ ನಮ್ಮ ದಿನನಿತ್ಯದ ವ್ಯವಹಾರಿಕವಾಗಿ ವ್ಯವಹಾರ ಪ್ರಪಂಚಗಳು ಇದು ಬೇರೆ ಬೇರೆ ರೀತಿಯ ವ್ಯವಹಾರಿಕವಾಗಿ ಆರ್ಥಿಕ ವ್ಯವಸ್ಥೆಯ ಬೇರೆ ಬೇರೆ ತಾಪತ್ರಯ. ದೇವಸ್ಥಾನಕ್ಕೆ ನಾನಾ ಕೊಡುಗೆಗಳನ್ನು ನೀಡಿದ ಮೈಟ್ ಆಡಳಿತ ನಿರ್ದೇಶಕ ರಾಜೇಶ್ ಚೌಟ, ಪುಷ್ಪ ಎಸ್ ಹೆಗ್ಡೆ, ಪುಷ್ಪಲತಾ ಜೆ ಆಚಾರ್ಯ, ಮೋಹನ್ ದಾಸ್ ಪೂಜಾರಿ ಬೊಳ್ಳಾಯ್, ಅಣುನಾಯಕ್ ನಗ್ರಿ ಅವರನ್ನು ಗೌರವಿಸಲಾಯಿತು.
ಈ ಸಂದರ್ಭ ಮಾಜಿ ಸಚಿವ ಬಿ ರಮಾನಾಥ್ ರೈ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಎಸಿ ಭಂಡಾರಿ, ತಾಲೂಕು ಪಂಚಾಯತ್ ಸದಸ್ಯರಾದ ಕೆ ಸಂಜೀವ್ ಪೂಜಾರಿ, ನಸೀಮಾ ಬೇಗಂ, ಸಜಿಪಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಸಜಿಪಮೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ್ ಬೆಳ್ಚಡ, ಸಜಿಪಪುಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಮಾವತಿ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಹರಿಶ್ಚಂದ್ರ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಕೆ ಪ್ರಭಾಕರ್ ಶೆಟ್ಟಿ, ಎಸ್ ಗಂಗಾಧರ ಕೊಳಕೆ, ಡಾಕ್ಟರ್ ಎಂಎಸ್ ಗೋಪಾಲಕೃಷ್ಣಾಚಾರ್ಯ, ಮೋಹನ್ ದಾಸ್ ಪೂಜಾರಿ ಬೊಳ್ಳಾಯ್, ಅಣ್ಣು ನಾಯ್ಕ್ ನಗ್ರಿ, ರಾಮ ಎಸ್ ಭಂಡಾರಿ ಉಪಸ್ಥಿತರಿದ್ದರು. ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಮಹೇಶ್ ಭಟ್ ಅವರು ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದ್ರು. ನಿವೃತ್ತ ಮುಖ್ಯೋಪಾಧ್ಯಾಯ ಬಿ ರಾಮಚಂದ್ರ ರಾವ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ರಾತ್ರಿ 7 ಗಂಟೆಯ ಬಳಿಕ ಕ್ಷೇತ್ರದಲ್ಲಿ ಜಾತ್ರೋತ್ಸವ ಆರಂಭಗೊಂಡು ಫೆಬ್ರವರಿ 14ರವರೆಗೆ ಇಲ್ಲಿ ಜಾತ್ರೆ ನಡೆಯಲಿದ್ದು, ಫೆಬ್ರವರಿ 12ರಂದು ಮಹಾರಥೋತ್ಸವ ನಡೆಯಲಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.